ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಸರಕಾರಿ ಎಲ್ಪಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಮತ್ತು ಎಸ್ಟಿ ಎಸ್ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ 2024-25ನೇ ವರ್ಷದಲ್ಲಿ ಒದಗಿಸಲಾದ ಕೆಲವು ಸೌಕರ್ಯಗಳ ಉದ್ಘಾಟನೆ ಹಾಗೂ ವಿತರಣಾ ಸಮಾರಂಭವು ನಡೆಯಿತು. ಜಿಡಬ್ಲ್ಯೂಎಲ್ಪಿಎಸ್ ಮಂಜೇಶ್ವರದ ಶಾಲೆಯ ಶೌಚಾಲಯ ಸಂಕೀರ್ಣ, ಸರಕಾರಿ ಎಲ್ಪಿ ಶಾಲೆಗಳ ವಾಟರ್ ಪ್ಯೂರಿಫೈಯರ್ ಉದ್ಘಾಟನೆಯನ್ನು ಅಭಿವೃದ್ಧಿಯ ರೂವಾರಿ ಎಂದೇ ಖ್ಯಾತರಾಗಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೊ ನೆರವೇರಿಸಿದರು. ಕಳೆದ 4 ವರ್ಷಗಳ ಅವಧಿಯಲ್ಲಿ ಜೀನ್ ಲವಿನಾ ಮೊಂತೆರೊ ನೇತೃತ್ವದ ಆಡಳಿತ ಮಂಡಳಿ ಹಲವಾರು ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದು ಜಿಲ್ಲೆಯಲ್ಲೇ ಗಮನ ಸೆಳೆಯುತ್ತಿದೆ. ಸಮಾರಂಭದಲ್ಲಿ ಮಕ್ಕಳ ಶಿಕ್ಷಣದ ಉತ್ತಮ ಅವಶ್ಯಕತೆಗಳನ್ನು ಪೂರೈಸಲು ಹಲವಾರು ಸುಧಾರಣಾ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಪರಿಚಯಿಸಲಾಯಿತು. ಮುಖ್ಯವಾಗಿ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ, ಬಳಿಕ ಎಸ್ಟಿ ವಿಭಾಗದ ಪದವಿ ವಿಭಾಗದಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಲ್ಯಾಪ್ಟಾಪ್, ಎಸ್ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ಟೇಬಲ್ ಚೇರ್, ಸರಕಾರಿ ಎಲ್ಪಿ ಶಾಲೆಗಳಿಗೆ ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಸರಕಾರಿ ಎಲ್ಪಿ ಶಾಲೆಗಳಿಗೆ ಸ್ಪೋರ್ಟ್ ಕಿಟ್, ಸರಕಾರಿ ಹಾಗೂ ಅನುದಾನಿತ ಎಲ್ಪಿ ಶಾಲೆಗಳಿಗೆ ಅಡುಗೆ ಪಾತ್ರೆಗಳನ್ನು ವಿತರಿಸಲಾಯಿತು. ಬಳಿಕ ಎಸ್ಟಿ ಎಸ್ಸಿ ವಿಭಾಗದ ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಘೋಷಣೆಯನ್ನು ಕೂಡ ಮಾಡಲಾಯಿತು. ಈ ಸಮಾರಂಭವು ಮಕ್ಕಳ ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಗಳನ್ನು ತರಲು, ಗ್ರಾಮದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಒದಗಿಸಲು ಪ್ರೇರಣೆಯಾಗಿರುವ ಬಗ್ಗೆ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಉದ್ಘಾಟನಾ ಸಮಾರಂಭದ ಬಳಿಕ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೊ ಅವರು ಮಾತನಾಡಿ, 2024-25ರ ಯೋಜನೆಯಲ್ಲಿ ಅಂದಾಜು ವೆಚ್ಚ 12,85,000 ಶೌಚಾಲಯ ವ್ಯವಸ್ಥೆಯನ್ನು ಈ ಶಾಲೆಗೆ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯವಾಗಿರುವುದಾಗಿ ಅವರು ಹೇಳಿದರು. ಮಂಜೇಶ್ವರ ಪಂಚಾಯತಿನ 2024-25ರ ಪದ್ಧತಿಯ ಅಂಗವಾಗಿ 12,82,000 ಅಂದಾಜು ವೆಚ್ಚ. ಅದರಲ್ಲಿ ನಮ್ಮ ಈ GWLP ಶಾಲೆಗೆ ನಾವು ಟಾಯ್ಲೆಟಿನ ಸಮುಚ್ಚಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಪಂಚಾಯತ್ ವತಿಯಿಂದ. ಇದು ಮಕ್ಕಳಿಗೆ ಮಾತ್ರವಲ್ಲ, ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೆಯುವುದರಿಂದ ಅದಕ್ಕೆ ಬರುವಂಥ ಎಲ್ಲ ಜನರಿಗೂ ಉಪಯೋಗವಾಗಲಿ ಹಾಗೂ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗಲಿ ಅಂತ ಹೇಳುವಂಥ ಮಟ್ಟಿನಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಟ್ಟಂಥದ್ದು. ಇದಕ್ಕೆ ಸಂಬಂಧಿಸಲ್ಪಟ್ಟಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಬಳಿಕ ಪಂಚಾಯತ್ನ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಹಿಂದೆಂದೂ ಕಾಣದ ಹಲವು ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಪದ್ಧತಿಗಳನ್ನು ಇಟ್ಟು ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡಲು ಅವರ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಮುಖ್ಯವಾಗಿ ಪರಿಗಣನೆ ನೀಡಲಾಗಿದೆ. ಅದನ್ನು ವಿಶೇಷವಾಗಿ ಎಲ್ಲವೂ ಅವರು ಹೇಳಿದ್ದಾರೆ, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಪಂಚಾಯತ್ ಪ್ರೆಸಿಡೆಂಟ್ ಜೀನ್ ಲವಿನಾ ಮೊಂತೆರೊ ಅವರ ಕೇಳಿಕೊಳ್ತೇವೆ. ಪಂಚಾಯತ್ನ ಕಾರ್ಯದರ್ಶಿ ಜಯಾ ಹರಿ ಅವರು ಮಾತನಾಡಿ, 2024-25ರ ಆರ್ಥಿಕ ಯೋಜನೆಯಲ್ಲಿ ಬಹುಮುಖ್ಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಭಾರೀ ಮೊತ್ತವನ್ನು ಮೀಸಲಿಡಲಾಗಿತ್ತು. ಅದರ ಬಹುತೇಕ ಯೋಜನೆಗಳನ್ನು ಕಾರ್ಯಗತ ಮಾಡುವುದರಲ್ಲಿ ನಮಗೆ സാധ്യವಾಗಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. 25 വർഷത്തെ പദ്ധതിയിൽ ഉൾപ്പെടുത്തി നടപ്പിലാക്കുന്ന GWLP സ്കൂളിലെ ടോയ്ലറ്റ് സമുച്ചയത്തിന്റെ ഉദ്ഘാടനം, വാട്ടർ പ്യൂരിഫയറിന്റെ ഉദ്ഘാടനം, വിവിധ പഠനോപകരണങ്ങൾ വിതരണം എന്നിവയുടെ ഉദ്ഘാടനം ആണ് ഇവിടെ നടക്കുന്നത്. അതുകൊണ്ട് ഈ പരിപാടിക്ക് എല്ലാവിധ ആശംസകളും നേരുന്നു. നവകേരള മിഷന്റെ ഏറ്റവും പ്രധാനപ്പെട്ട ഒരു ഭാഗം തന്നെയാണ് സമഗ്ര വിദ്യാഭ്യാസ പരിപാടി വന്നതോടുകൂടി നമ്മുടെ സംസ്ഥാനത്തെ വിദ്യാഭ്യാസത്തിന് വലിയൊരു മാറ്റം വന്നിരിക്കുകയാണ്. മുൻകാലങ്ങളിൽ സർക്കാർ വിദ്യാലയങ്ങളുണ്ടായിരുന്ന സൗകര്യങ്ങളോ അതല്ലെങ്കിൽ സർക്കാർ വിദ്യാഭ്യാസ പരിപാടികളോ അല്ല ഇപ്പോൾ ഏതാനും കുറേ വർഷങ്ങളായിട്ട് നമ്മുടെ വിദ്യാഭ്യാസ രംഗത്ത് തന്നെ വലിയൊരു മാറ്റം സംഭവിച്ചിട്ടുണ്ട്. അത് അതിൻ്റെ ഇൻഫ്രാസ്ട്രക്ചർ നോക്കുകയാണെങ്കിലും പഠന രീതി നോക്കുകയാണെങ്കിലും ಈ ರೀತಿಯ ಸಮಾರಂಭಗಳು ಶ್ರೇಯಸ್ಕರ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲು ಮಾದರಿಯಾಗುವುದರ ಜೊತೆಯಾಗಿ ಇತರ ಗ್ರಾಮ ಪಂಚಾಯತ್ಗಳಿಗೂ ಇದೊಂದು ಪ್ರೇರಣೆಯಾಗಲಿದೆ. GWLPS ಮಂಜೇಶ್ವರ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ
ಪಂಚಾಯತ್ನ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಕಾರ್ಯದರ್ಶಿ ಜಯಾಹರಿ, ಪಂಚಾಯತ್ ವಿದ್ಯಾಭ್ಯಾಸ ಸಮಿತಿ ಕಾರ್ಯದರ್ಶಿ ಶಂಕರನಾರಾಯಣ ಭಟ್, ಪಂಚಾಯತ್ ಅಭಿವೃದ್ಧಿ ಸಮಿತಿ ವಿದ್ಯಾಭ್ಯಾಸ ಸಮಿತಿ ಚೇರ್ಪರ್ಸನ್ ಹಾಗೂ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಎಲ್ಲ ಸರಕಾರಿ ಹಾಗೂ ಅನುದಾನಿತ ಎಲ್ಪಿ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳು, ಫಲಾನುಭವಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.